ಭಾಳ ಒಂದು ಸಂತೋಷದ ಸಮಾರಂಭದಲ್ಲಿ ನಾವೆಲ್ಲ ನಿಮ್ಮೊಟ್ಟಿಗೆ ಸೇರಿಕೊಂಡಿದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ಭಾಳ ಸಂತೋಷ ಆಗ್ತದೆ. 76ನೇ ಇಸವಿಯಲ್ಲಿ ನನಗೆ ಶ್ರೀಮತಿ ಕಸ್ತೂರಿ ಕಲಾವನ್ನು ಮದುವೆ ಆದ ನಂತರ ಈ 50 ವರ್ಷಗಳ ಆಗುಹೋಗುಗಳಲ್ಲಿ ನಮ್ಮ ವ್ಯವಹಾರಗಳನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ನಾನು ಸೀತಾರಾಮ್ ರೈ ಸಮಾಜ ಸೇವೆ ಯಾವ ರೀತಿ ಮಾಡ್ತಾನೆ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತೇಳಿ. ಆದರೆ ನನ್ನ ಮಕ್ಕಳ ಮತ್ತು ಸಾರ್ವಜನಿಕರ ಒತ್ತಾಯಕ್ಕಾಗಿ 50ನೇ ಪುನರ್ಮದುವೆಯನ್ನು ಮಾಡಬೇಕು ಅಂತ ಹೇಳುವ ಎಲ್ಲರ ಒತ್ತಾಯದ ಮೇರೆಗೆ ಈ ಒಂದು ಸುವರ್ಣ ಸಂಭ್ರಮವನ್ನು ಆಚರಿಸಲಿಕ್ಕೆ ನೀವು ಸೇರಿಕೊಂಡಿದ್ದೇವೆ. ನಮಗೆ ಗೊತ್ತಿದ್ದ ಹಾಗೆ ನನ್ನ ತಂದೆಯವರು 2ನೇ ಮಹಾಯುದ್ಧದ ಕಾಲದಲ್ಲಿ 8 ವರ್ಷಗಳ ಕಾಲ ಬರ್ಮಾದಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡಿದ ನಂತರ ಅವರು ಸುಳ್ಯದಲ್ಲಿ ಬಂದು ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರಿ ನಮ್ಮನ್ನು 7 ಜನ ಮಕ್ಕಳನ್ನು ಭಾಳ ಸಂತೋಷಪೂರ್ವಕ ಕಷ್ಟದ ದಿನಗಳಿಗೆ ಕೂಡ ಭಾರಿ ಸಂತೋಷದಲ್ಲಿ ಸಾಕಿದ್ದಾರೆ. ಆದರೆ ನಮಗೆ ಕೂಡ ಅದರ ಒಂದು ಇವತ್ತು ಏನು ಅಂತ ಹೇಳಿದರೆ, ಒಂದನೇದಾಗಿ ನನ್ನ ಇವತ್ತಿನ ಈ ಒಳ್ಳೆಯ ವ್ಯವಸ್ಥೆಗೆ ನನ್ನ ತಂದೆ ತಾಯಿಗಳ ಒಂದು ಆಶೀರ್ವಾದ ಮತ್ತು ನನ್ನ ಬಂಧುವಾದಂಥ ಶ್ರೀಮದ್ ಎ.ಜೆ. ಶೆಟ್ಟರ ಸಹಕಾರದಿಂದಾಗಿ ನಾನು ಇವತ್ತು ಈ ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣಕರ್ತನಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು 50 ವರ್ಷಗಳಲ್ಲಿ ಏನು ಮಾಡಿದ್ದೇವೆ ಅಂತ ಈಗಾಗಲೇ ನಿಮಗೆ ವಿಡಿಯೋದಲ್ಲಿ ನಾವೆಲ್ಲ ತೋರಿಸಿದ್ದೇವೆ. ನಮ್ಮ ಸವಣೂರಿನ ಸಂಪೂರ್ಣ ನನ್ನ ತಂದೆಯ ಹುಟ್ಟೂರು ಸವಣೂರು ಅಂತ ಹೇಳಿಕೊಂಡು ನಾನು DCC ಬ್ಯಾಂಕಿನಲ್ಲಿ ಸೂಪರ್ವೈಸರ್ ಆಗಿದ್ದು 82ನೇ ಇಸವಿ ಆಗಸ್ಟ್ 23ನೇ ತಾರೀಕಿಗೆ ನಾನು ಈ ಸವಣೂರಿಗೆ CA ಬ್ಯಾಂಕಿಗೆ ಆಡಳಿತಾಧಿಕಾರಿಯಾಗಿ ಬಂದ ನಂತರ ಸುಮಾರು 2.5-3 ವರ್ಷ ಆಡಳಿತಾಧಿಕಾರಿಯ ನಂತರ ಇಲ್ಲಿ ಜನಗಳೆಲ್ಲ, ನೀನು ನನ್ನ ಸವಣೂರಿನ ಮಾರೆ, ನಿನ್ನ ತಂದೆ ಸವಣೂರಿನಲ್ಲಿ ಹುಟ್ಟಿದವರು, ನೀನು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಆನಂತರ ಮಾತಾಡಿ ಕಡೆಗೆ ನಾನು ಸವಣೂರು ಸೀತಾರಾಮರಯ್ಯೇ ಆಗುವಂಥ ಒಂದು ಪರಿಸ್ಥಿತಿ ಬಂತು. ಮತ್ತೊಂದು ಸಂತೋಷ ಏನು ಅಂದರೆ, ನನ್ನ ತಂದೆ ಕೃಷಿಕ ಮತ್ತು ಟೀಚರು ಮತ್ತು ಯೋಧನಾಗಿ ಇದ್ದುಕೊಂಡು ಕೃಷಿಯಲ್ಲಿ ಕೂಡ ಅವರಿಗೆ ಭಾಳ ಮನಸ್ಸಿದ್ದು, ನಾವು ಸಣ್ಣದಿರುವಾಗ ಕಷ್ಟದಲ್ಲಿರುವಾಗ ಕೂಡ ಸುಳ್ಯದಲ್ಲಿ ಒಂದು ನಾವೂರು ಅಂತ ಹೇಳುವಲ್ಲಿ ಒಂದು 3 ಮುಡಿ ಗದ್ದೆ, ಕಾನತ್ತೀಲ ಅಂತ ಹೇಳುವಲ್ಲಿ ಒಂದು 4 ಮುಡಿ ಗದ್ದೆಯನ್ನು ಮಾಡಿ ನಮಗೆಲ್ಲ ಕೃಷಿಯ ಬಗ್ಗೆ ಅವರು ಹೇಳಿಕೆ ಕೊಡ್ತಾಯಿದ್ರು. ಹಾಗೆ ರೀತಿಯಲ್ಲಿ ನಾನು ಸವಣೂರಿಗೆ ಬಂದ ನಂತರ ನನಗೆ ಕೂಡ ಒಂದು ಸಂತೋಷ ಆಯಿತು. ತಂದೆ ಸವಣೂರಿನಲ್ಲಿ ಹುಟ್ಟಿದವರು ಅಂತ ಆಗುವಾಗ ಸವಣೂರಿನಲ್ಲಿ ಅವರಿಗೆ ಒಂದು ಕೃಷಿಯ ಬಗ್ಗೆ ನಾವು ಇಲ್ಲಿ ಏನಾದ್ರು ಮಾಡಬೇಕು ಅಂತ ಹೇಳಿ ಸವಣೂರು ಗುತ್ತಿನವರೇ ಜಾಗವನ್ನು ಮಾರುವಾಗ ನಾನು ಸವಣೂರು ಮನೆತನದವನ್ನೇ 15-20 ಎಕರೆ ಜಾಗವನ್ನು ಖರೀದಿ ಮಾಡಿ ಅಡಿಕೆ ತೋಟ ಮತ್ತು ಇನ್ನಿತರ ಇದೆಲ್ಲ ಮಾಡಿಕೊಂಡು ಇವತ್ತು ಸಂತೋಷದ ಜೀವನ ನನ್ನ ಫ್ಯಾಮಿಲಿಯೊಟ್ಟಿಗೆ ಮಾಡಿಕೊಂಡಿರುವುದು ಮಾತ್ರ ಅಲ್ಲ, ಸವಣೂರಿನ ಆಸುಪಾಸಿನ ಎಲ್ಲ ಗ್ರಾಮಗಳಲ್ಲಿ ನಾವೆಲ್ಲ ನಮ್ಮಿಂದ ಆಗತಕ್ಕಂಥ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರಿಂದ ಒಂದು ಒಳ್ಳೆಯ ಮಾತುಗಳನ್ನು ಸೀತಾರಾಮ್ ರೈ 10 ಜನಕ್ಕೆ ಬೇತಾವಾದಂತ ಹೇಳುವಂಥ ಮಾತನ್ನು ಕೇಳಿಕೊಂಡು ನಾವು ಈವರೆಗೆ ಬದುಕಿದ್ದೇವೆ. ಈಗ ನಾವೆಲ್ಲ ಸಂತೋಷದಲ್ಲಿ ಈ 50 ವರ್ಷವನ್ನು ಸಂತೋಷದಲ್ಲಿ ಆಚರಿಸಿದ್ದರಿಂದ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಮ್ಮ 4 ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅಂತ ಹೇಳುವ ನಿಶ್ಚಯದಲ್ಲಿ ನಾವು ಇವತ್ತು ಈ ಒಂದು ಸುಂದರ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ಸುಂದರ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದು ನಮ್ಮನ್ನು ಆಶೀರ್ವಚನ ಮಾಡಲಿಕ್ಕಿರತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮೀಜಿಯವರು, ತಮಗೆ ಭಾಳ ಸಂತೋಷ ಹೇಳಬೇಕಂತಾದರೆ, ಸುಬ್ರಹ್ಮಣ್ಯ ಸ್ವಾಮೀಜಿಯವರು 3ನೇ ತಲೆಮಾರಿನ ಸ್ವಾಮೀಜಿ. ನಾನು 69ನೇ ಇಸವಿ ಜೂನ್ 23ನೇ ತಾರೀಕಿಗೆ ಸುಬ್ರಹ್ಮಣ್ಯದಲ್ಲಿ DCC ಬ್ಯಾಂಕಿನ ಸೂಪರ್ವೈಸರ್ ಆಗಿ ಕೆಲಸಕ್ಕೆ ಸೇರುವಾಗ ಹಿರಿಯ ಸ್ವಾಮಿಗಳಿದ್ದರು. ಆ ಹಿರಿಯ ಸ್ವಾಮಿಗಳ ನಂತರ 2ನೇದೇ ಇವತ್ತು ಏನು ಒಳ್ಳೆಯ ಸಂಗೀತವನ್ನು ಕೇಳ್ತೀರಿ, ಆ ಸ್ವಾಮಿಗಳು 2ನೇ ಸ್ವಾಮಿಗಳಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ರು. ಇವರು ಈಗ 3ನೇ ಸ್ವಾಮೀಜಿ ನಮ್ಮೊಟ್ಟಿಗಿದ್ದು ನಾನು ಈ 57 ವರ್ಷಗಳಿಂದ ಸುಬ್ರಹ್ಮಣ್ಯ ಮಠದ ಸಂಪರ್ಕವನ್ನು ಅತಿ ಹತ್ತಿರದಿಂದ ಇಟ್ಟುಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಬೆಳೆಯುತ್ತಾ ಬಂದವ. ಅಂತ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಇವತ್ತು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ದು, ನಾನು ನಿಮ್ಮೊಟ್ಟಿಗೆ 57 ವರ್ಷದಿಂದ ನಿಮ್ಮ ಮಠದೊಟ್ಟಿಗೆ ನಾನು ವ್ಯವಹಾರ ಮಾಡುವಾಗ ನೀವು ಬಾರದ್ರೆ ನನಗೆ ಇವತ್ತು ಅವರು ಬೆಂಗಳೂರಿಂದ ಸೀದಾ ಇಲ್ಲಿಗೆ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಆತ್ಮೀಯತೆಯಿಂದ ಸ್ವಾಗತಿಸುವುದರೊಂದಿಗೆ ಅವರ ಪಾದರಕಮಗಳಿಗೆ ವಂದಿಸ್ತಾ ಇದ್ದೇನೆ. 2ನೇ ಅವರು ಪರಮಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು. ಇವರಿಗೂ ನನಗೂ ಇನ್ನೊಂದು ರೀತಿಯ ಸಂಬಂಧ. ಸುಮಾರು 25-30 ವರ್ಷಗಳಿಂದ ನಾನು ಮತ್ತು ಸ್ವಾಮೀಜಿಗಳ ಹತ್ತಿರದ ವ್ಯವಹಾರ. ಅವರು ಶಾಲೆ ನಡೆಸುವವರು, ನಾನು ಶಾಲೆ ನಡೆಸೋರು. ಅವರು ತುಳುಕ್ಕೆ ಕೆಲಸ ಮಾಡೋರು, ನಾನು ತುಳುವಿಗೆ ಸಂಬಂಧ ಕೆಲಸ ಮಾಡೋರು. ನಾವು ಒಟ್ಟಿಗೆ ಬೇರೆ ಬೇರೆ ಹಂತಗಳಲ್ಲಿ ಅವರ ಯಾವ ಒಂದು ಕಾರ್ಯಕ್ರಮ ಸವಣೂರಿಂದ ಇಲ್ಲೇ ಸುಬ್ರಹ್ಮಣ್ಯದಿಂದ ಸವಣೂರಿಂದ ಆಗಿ ಒಡಿಯೂರಿಗೆ ಹೋಗ್ತದೆ, ಅದರಲ್ಲಿ ಅಲ್ಲಿ ಸೀತಾರಾಮ್ ರೈ ಇರ್ತಾನೆ ಅಂತ ಲೆಕ್ಕ ನಾವೆಲ್ಲ ಮಾಡಿಕೊಂಡು ಅವರು ನಮ್ಮನ್ನು ಭಾಳ ಸಂತೋಷದಿಂದ ಆಶೀರ್ವಚನ ಮಾಡ್ತಾ ನಮ್ಮೊಟ್ಟಿಗೆ ಖುಷಿಯಲ್ಲಿ ಇರೋದರಿಂದ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮನ್ನು ಇವತ್ತು ಸಮಾರಂಭವನ್ನು ಉದ್ಘಾಟನೆ ಮಾಡೋ ಇವರ ಮಾತನ್ನು ನಾನು 2 ಮಾತು ಹೇಳಿದರೆ ತಪ್ಪಾಗ್ತದೆ. ಬೇರೆಯವರಿಗೂ ಈ ಎ.ಜೆ. ಶೆಟ್ಟರ ಉದ್ಯಮ ಅನ್ನೋದು ಭಾಳ ದೊಡ್ಡ ಉದ್ಯಮಿ ಇವತ್ತವರು.
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7-8 ಜನರ ಹೆಸರಿನಲ್ಲಿ ಮಾಡಿದರೆ ಪ್ರಥಮ ಹೆಸರಿನಲ್ಲಿ ಬರತಕ್ಕಂಥವರು ಎ ಜೆ ಶೆಟ್ಟಿ ಅವರು. ನಾನು ಇವತ್ತು ಏನಾದರೂ ಈ ಮಟ್ಟಕ್ಕೆ ಬೆಳೆದಿದ್ದರೆ ಸಂಪೂರ್ಣ ಅವರ ಸಹಕಾರದಿಂದ. ನಾನು 86ನೇ ಇಸ್ವಿಯಲ್ಲಿ DCC ಬ್ಯಾಂಕಿಗೆ ಸೂಪರ್ವೈಸರ್ಗೆ ರಾಜೀನಾಮೆ ಕೊಟ್ಟು ಅವರ ಉದ್ಯಮದೊಟ್ಟಿಗೆ ನಾನು ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದ ಇರೋದಕ್ಕಂತ. ಎ ಜೆ ಶೆಟ್ಟರ ಒಂದು ಒಳ್ಳೆಯ ಗುಣ ಅಂತ ಹೇಳಿದರೆ ಅವರೊಟ್ಟಿಗೆ ಕೆಲಸ ಮಾಡೋರನ್ನು ಯಾವತ್ತೂ ಬಿಟ್ಟು ಹಾಕುವುದಿಲ್ಲ. ಕೆಲವರು ನಾನು ನೋಡಿದ ಇದರಲ್ಲಿ ಕೆಲವರು ತಪ್ಪು ಮಾಡೋದು, ಬೇಡದ್ದು ಮಾಡೋದು ಮಾಡಿದರೆ ಕೂಡ ಅವು ಮರುದಿವಸ ಬಂದು ಕಾಲಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರೆ ಆಯಿತು, ಸಾಯಲಿ, ಅವ ಇರಲಿ ಅಲ್ಲಿ ಬದಿಯಲ್ಲಿ, ಏನಾದರೂ ಒಂದು ಕೆಲಸ ಕೊಡಿ ಅಂತ ಹೇಳುವಂಥ ಒಂದು ಮಗತ್ತು. ಮತ್ತೊಂದು ವಿಶೇಷತೆ ಹೇಳೋದು ಏನಂತ ಹೇಳಿದರೆ, ನಮಗೆಲ್ಲ ನಾನು ಈಗ ನನ್ನೊಟ್ಟಿಗೆ 210 ಜನ ಇವತ್ತು ಕೆಲಸ ಮಾಡ್ತಾರೆ, 210 ಜನ ನನ್ನೊಟ್ಟಿಗೆ. ಆದರೆ ನಮಗೆಲ್ಲ ಅವನಿಗೆ ನಾನು ಸಂಬಳ 25,000 ರೂಪಾಯಿ ಕೊಡುವಾಗ ಒಳ್ಳೆಯ ಒಂದು ಸೂಟು ಬೂಟು ಹಾಕಿಕೊಂಡು ಬಂದರೆ ಸ್ವಲ್ಪ ಮನಸ್ಸಿನಲ್ಲಿ ಕಿರಿಕ್ ಆಗ್ತದೆ. ಹೇಗೆ ನಾನು 25,000 ಕೊಡೋದು, ಇವನ ಬೂಡ್ಸು ಕೇಳಿದರೆ ಬೂಡ್ಸಿಗೆ 6,000 ರೂಪಾಯಿ ಉಂಟಲ್ಲ, ಏನು ಮಾಡ್ತಾನೆ ಅಂತ. ಆದರೆ ಅವರಿಗೆ ಒಂದು ವಿಶೇಷ ಏನು ಹೇಳಿದರೆ, ಅವರಿಗೆ ಒಳ್ಳೆ ಡ್ರೆಸ್ ಹಾಕಿಕೊಂಡು ಎಷ್ಟೇ ಮಾಡಿಕೊಂಡು ಅವರು ಬಂದರೆ ಅವರು ಬಹಳ ಸಂತೋಷ ಪಡೋದು, ನನ್ನ ಸ್ಟಾಫ್ ಒಳ್ಳೆ ಚೆನ್ನಾಗಿದ್ದಾರೆ ಅಂತ ಹೇಳುವಂಥ ಅಸೂಯೆ ಇಲ್ಲದ ಒಂದು ವ್ಯವಸ್ಥೆ ಒಂದು. ಮತ್ತು ಅವರು ಉದ್ಯಮದಲ್ಲಿ ಇವತ್ತಿಗೆ 49 ವರ್ಷ ಆಯಿತು ಅವರು ಕೂಡ ಮಾಡಿ. ಆ ಉದ್ಯಮದಲ್ಲಿ ಆ ದಿನದಲ್ಲಿ ಯಾರು ಅವರೊಟ್ಟಿಗಿದ್ರೆ ಅವರನ್ನು ಇವತ್ತು ಕೂಡ ಮರೆಯದೆ ಅವರು ಬಂದರೆ ಅವರನ್ನು ಸಂತೋಷಪೂರ್ವಕ ಕೂತುಗೊಳಿಸಿ ಅವರಿಗೆ ಏನಿಂದ ಅದರ ಕೈಯಿಂದ ದಾನ ಧರ್ಮಗಳನ್ನು ಮಾಡತಕ್ಕಂಥ ಒಂದು ದೊಡ್ಡ ಗುಣವನ್ನು ನನ್ನ ಭಾವನವರು ಮಾಡಿಕೊಂಡು ಬರ್ತಾರೆ ಅಂತ ಹೇಳೋದು ನಮಗೆಲ್ಲ, ನಾವೆಲ್ಲ ಕಷ್ಟದಲ್ಲಿ ಈ ಸ್ಟೇಜಿಗೆ ಬಂದರೆ ನಾವೆಲ್ಲ ಹೆಮ್ಮೆ ಪಡತಕ್ಕಂಥ ವಿಚಾರ ಅಂತ. ಎ ಜೆ ಶೆಟ್ಟಿ ಅವರು ಇವತ್ತು ನಮ್ಮೊಟ್ಟಿಗೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇನ್ನೊಬ್ಬರು ಡಾಕ್ಟರ್ ಮೋಹನ್ ಆಳ್ವ, ಇವರ ಬಗ್ಗೆ ನೀವು ಹೇಳುವ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಕ್ಕೆ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತ ಯಾರು ಅಂತ ಕೇಳಿದರೆ ಅದು ಮೋಹನ್ ಆಳ್ವರು ಅಂತ ಹೇಳೋದಕ್ಕೆ ಮುಚ್ಚುಮರೆ ಇಲ್ಲದೆ ನಾವು ಒಪ್ಪಿಕೊಳ್ಳಬಹುದು. ಅವರ ಸಾಂಸ್ಕೃತಿಕ ವ್ಯವಹಾರ ತಾಲೂಕು ವಯಸ್ಸಿನಲ್ಲಿ ನಡೆಯುವಾಗ ಒಂದು ಜನ ಸೇರುವುದನ್ನು ನೀವು ನೋಡಿದರೆ, ಈಗ ನಾನೆಲ್ಲ ನಿಮಗೆ ಆಮಂತ್ರಣ ಕೊಟ್ಟು ಇಷ್ಟು ಜನವನ್ನು ಕರ್ಕೊಂಡು ಬಂದದ್ದು. ಅವರ ಒಂದು ಸಾಂಸ್ಕೃತಿಕ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ನಾವು ಮಾಡಿದೆವು. ಒಂದು 2-3 ಸಾವಿರ ಜನ ಬಂದುಕೊಂಡು ಕುರ್ಚಿಯಲ್ಲಿ ಕೂತುಕೊಳ್ಳುವಂಥ ಒಂದು ವ್ಯವಸ್ಥೆಗಳನ್ನು ನೋಡಿದರೆ ಮೋಹನ ಆಳ್ವರ ಸಾಂಸ್ಕೃತಿಕ ಲೋಕ ಯಾವ ಮಟ್ಟದಲ್ಲಿದೆ, ಅವರು ಯಾವ ಮಟ್ಟದಲ್ಲಿ ಅದನ್ನು ಕೊಂಡೋಗ್ತಾರೆ, ಅವರ ಕಾರ್ಯಕ್ರಮಗಳು ಏನು. ಅದಲ್ಲದೆ 25 ಸಾವಿರ ಮಕ್ಕಳನ್ನು ಸಾಕುವಂಥದ್ದು, ಅದರಲ್ಲಿ 22,000 ಜನ ಹಾಸ್ಟೆಲ್ನಲ್ಲಿ ಇರುವಂಥದ್ದು. ನಾವಿಲ್ಲಿ 100 ಜನಕ್ಕೆ ಹಾಸ್ಟೆಲ್ ಮಾಡಿದರೆ ನನ್ನನ್ನು ರಾತ್ರಿ ಮಲಗಲಿಕ್ಕೆ ಬಿಡೋದಿಲ್ಲ. ಬಿಸಿ ನೀರು ಬರಲಿಲ್ಲ, ಅದು ಬರಲಿಲ್ಲ, ಇವತ್ತು ಊಟಕ್ಕೆ ಚಪಾತಿ ಕೊಡಲಿಲ್ಲ ಅಂತ ಅವರು ಗಲಾಟೆ ಮಾಡೋದು ನೋಡಿ ನನಗೆ ಒಮ್ಮೆ ಜಿಗುಪ್ಸೆ ಬರೋದುಂಟು. ಇರೋದು 50-60 ಜನ, ಇವರು 22,000 ಜನವನ್ನು ಹಾಸ್ಟೆಲ್ನಲ್ಲಿ ಯಾವ ರೀತಿ ಸಾಕಿದೆ ನನಗೆ ಆಶ್ಚರ್ಯ ಕಾಣ್ತದೆ. ಅಂತ ಮೋಹನ ಆಳ್ವರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜನಜನಿತವಾದಂಥ ಒಂದು ಹೆಸರು ಮತ್ತು ಸಾಂಸ್ಕೃತಿಕ ಲೋಕದ ಒಬ್ಬ ರಾಯಭಾರಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಈಗಾಗಲೇ ನಮ್ಮೊಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಅಶೋಕ್ ಕುಮಾರಗಳು ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮನ್ನು ಬಂದು ಸೇರಿಕೊಳ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾಯಿದ್ದೆ. ಇನ್ನೊಬ್ಬರು ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿದ್ದಂಥ ಕುಮಾರಿ ಭಾಗೀರಥಿಯವರು, ಭಾಳ ಸಂತೋಷ ಆಗ್ತದೆ ನನಗೆ ಹೇಳಲಿಕ್ಕೆ. ಇವತ್ತು ಭಾಗೀರಥಿಯವರು ಬಂದು 3 ವರ್ಷದಲ್ಲಿ ಅವರು ಮಾಡಿದ ಕೆಲವೊಂದು ಕೆಲಸಗಳು ಕೆಲವರು ಹೇಳಲಿಕ್ಕುಂಟು, ದಲ ಕೆಲಸ ಅರ್ಧಾಯ್ತವು ಅಂಚ ಇಂಚ ಅಂತ. ಇವತ್ತು ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಒಬ್ಬ ಇದು ಆಡಳಿತ ಪಕ್ಷದವರೊಟ್ಟಿಗೆ ಹೇಗೆ ಹೊಂದಿಕೊಳ್ಳಿಕ್ಕೆ ಆಗ್ತದೆ ಅದು ನಮಗೆ ಮಾತ್ರ ಗೊತ್ತು. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಒಬ್ಬರನ್ನು ಟೀಕೆ ಮಾಡೋದು ಮತ್ತೊಂದರಲ್ಲಿ ಅರ್ಥ ಬರೋದಿಲ್ಲ. ಆದರೆ ನಾನು ನೋಡಿದ ಹಾಗೆ ಭಾಗೀರಥಿಯವರು ಈ 3 ವರ್ಷದಲ್ಲಿ ಅವರ ಎಲ್ಲ ಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ಅವರ ಇತಿಮಿತಿಯಲ್ಲಿ ಎಲ್ಲರನ್ನು ಹೇಳಿ ಸುಳ್ಯದ ಕಷ್ಟ ಸುಖಗಳನ್ನು ಅವರು ಹೇಳುವಂಥ ಒಂದು ವ್ಯವಸ್ಥೆ. ಎರಡನೇದಾಗಿ ಪ್ರಥಮವಾಗಿ ಅವರು ವಿಧಾನಸಭೆ ಪ್ರವೇಶ ಮಾಡುವಾಗ ಈ ಹಿಂದೆ DK ಶಿವಕುಮಾರ್ ಒಬ್ಬರು ಮಾತ್ರ ವಿಧಾನಸೌಧಕ್ಕೆ ಕೈ ಮುಗಿದು ಒಳಗೆ ಒಕ್ಕಿದವರು. ಆನಂತರ ಎರಡನೇ ವ್ಯಕ್ತಿಯೇ ಭಾಗೀರಥಿಯವರು ವಿಧಾನಸೌಧಕ್ಕೆ ಪ್ರಥಮ ಬಾರಿ ಅವರು ಭೇಟಿ ಕೊಡುವಾಗ ಅಲ್ಲಿ ವಿಧಾನಸೌಧ ಮೆಟ್ಟಿಕಲ್ಲಿಗೆ ನಮಸ್ಕಾರ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಮತ್ತೊಂದು ವಿಶೇಷ ಅಂದರೆ ನಾನು ಮತ್ತು ಅವರು ಒಂದು 10-28 ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡ್ತೇವೆ. ಯೋಜನಾ ಸಂಯುಕ್ತ ಮಂಡಳಿ, ಯುವಕ ಮಂಡಲ, ಮಹಿಳಾ ಮಂಡಲ, ಯೋಜನಾ ಸಂಯುಕ್ತ ಮಂಡಳಿಯಲ್ಲೆಲ್ಲ ನಾವು ಮಾಡಿ ಸುಳ್ಯದಲ್ಲಿ ಯೋಜನಾ ಸಂಯುಕ್ತ ಮಂಡಳಿಗೆ 14 ಸೆಂಟ್ಸ್ ಜಾಗ ಮಾಡಿ ಒಂದು ದೊಡ್ಡ ಕಟ್ಟಡಗಳನ್ನೆಲ್ಲ ನಿರ್ಮಿಸಿದ್ದೇವೆ. ಅದರಲ್ಲಿ ಒಂದು ಟರ್ಮಿಗೆ ನಾನು 2 ಟರ್ಮಿಗೆ ಅಧ್ಯಕ್ಷ ಆಗಿದ್ದರೆ ಅವರು ಒಂದು ಟರ್ಮಿಗೆ ಅಧ್ಯಕ್ಷರಾಗಿ ಭರತ್ ಮುಂಡೋಡಿ ಅವರು ನಮ್ಮವರೆಲ್ಲ ಹಾಗೆ ಸುಳ್ಯದಲ್ಲಿ ನಾವು ಯೋಜನಾ ಸೇವೆಯಲ್ಲಿ ಭಾಳ ಕೆಲಸ ಮಾಡಿದ್ದೊಟ್ಟಿಗೆ ನಮ್ಮೊಟ್ಟಿಗೆ ಸಹಕಾರ ಮಾಡಿದಂಥ ಭಾಗೀರಥಿಯವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಮತ್ತೊಂದು ವಿಶೇಷ ಅಂತ ಹೇಳಿದರೆ, ನಾನು 60ನೇ ವರ್ಷ ಸಮಾರಂಭ ಮಾಡಿದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಪೆಟ್ರೋಲ್ ಪಂಪಿನ ಹತ್ತಿರ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಪೆಟ್ರೋಲ್ ಪಂಪ್ ಮಾಡಿ ಹತ್ತಿರ ಒಂದು ಬಸ್ ಸ್ಟಾಪ್ ಮಾಡಿಕೊಟ್ಟೆ. ಮೊನ್ನೆ 75ನೇ ವರ್ಷಕ್ಕೆ ಅನುಭವ ಮಾಡುವಾಗ ನಾವು
13 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಂಚಾಯತಿನವರಿಗೆ ಒಂದು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಹಾಗೆ ಈ ಸರ್ತಿ ಏನು ಮಾಡೋದು ಅಂತ ಹೇಳುವಾಗ ನನ್ನೊಟ್ಟಿಗೆ ದುಡಿಯತಕ್ಕಂಥ ಒಂದು 210 ಜನ ಯಾರಿದ್ದಾರೆ ಅವರಿಗೆಲ್ಲ ಒಂದೊಂದು ಡ್ರೆಸ್ ಕೊಟ್ಟು ಅವರೆಲ್ಲ ಇವತ್ತು ಡ್ರೆಸ್ ಹಾಕಿಕೊಂಡು ನಮ್ಮೊಟ್ಟಿಗೆ ಉಪಸ್ಥಿತರಿರಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಅದನ್ನು ಕೂಡ ಮಾಡಿ ಅವರಿಗೂ ಸಂತೋಷಪಡಿಸುವಂಥ ಕೆಲಸ ಮಾಡಿದ್ದೇವೆ. ಅದರ ಒಟ್ಟಿಗೆ ನಾನೇನು ಅಂತ ಹೇಳಿದರೆ, ನಾನು ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಕಲ್ಕಾರು ಎಂಬಲ್ಲಿ ನನ್ನ ಹುಟ್ಟೂರು, ನನ್ನ ತಾಯಿಯ ಮನೆ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಕಲ್ಕಾರು ಎಂಬಲ್ಲಿ. ಆ ಮನೆತನ ಇವತ್ತು ನಾವು 94ರಲ್ಲಿ ಅದಕ್ಕೆ ಬ್ರಹ್ಮಕಲಶ ಮಾಡಿ ಅಲ್ಲಿ ದೇವರುಗಳನ್ನು ಆರಾಧನೆ ಮಾಡಿದಾಗ ನನ್ನನ್ನು ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮಾಡಿದರು. ಆಗ 70-75 ಜನರಲ್ಲಿ ಜೀರ್ಣೋದ್ಧಾರ ಮಾಡಿದರೆ, ಇವತ್ತು ಮೊನ್ನೆ ಏಪ್ರಿಲ್ 21ನೇ ತಾರೀಕು ಮಾಡಿದರೆ 800ರಿಂದ 900 ಜನ ನಮ್ಮ ಬಂಧುಗಳೆಲ್ಲ ಅಲ್ಲಿ ಬಂದು ಸೇರತಕ್ಕಂಥವ್ರು. ಅಂತ ನನ್ನ ಬಂಧುಗಳಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ 3 ಜನ ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿದೆ. ಪಟ್ಲ ಸತೀಶ್ ಶೆಟ್ಟಿ ಮತ್ತು ಎಡ್ತೂರು ರಾಜೀವ್ ಶೆಟ್ಟಿ ಮತ್ತು ರವಿ ರೈ ಕಳಸ ಅಂತ ನಿಮ್ಮ ಮುಂದೆ ಕೂತಿದ್ದಾರೆ. ಪಟ್ಲ ಸತೀಶನ ಬಗ್ಗೆ ನಾವು ಯಾರು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ಯಕ್ಷಗಾನದಲ್ಲಿ ಇವತ್ತು ಒಂದು ಜನ ಗುರುತಿಸಿಕೊಂಡಿದ್ದಾರಂತೆ, ಅದಕ್ಕೆ ಜವಾಬ್ದಾರಿಯಾಗಿರತಕ್ಕಂಥವರು ಪಟ್ಲ ಸತೀಶ್ ಶೆಟ್ಟಿಯವರು. ಎಡ್ತೂರು ರಾಜೇಶ್ ಶೆಟ್ಟಿಯವರು ಕಂಬಳದಲ್ಲಿ ಉದ್ಘೋಷಕರಾಗಿ ಮತ್ತು ನಮ್ಮ ತುಳು ಸಿನಿಮಾಗಳಲ್ಲಿ ನಾಟಕ ಮಾಡಿ ಹೆಸರು ಮಾಡಿದವರು. ರವಿ ರೈ ಕಳಸ ಅಂತ ಹೇಳುವವರು ಸಿನಿಮಾದಲ್ಲಿ 3-4 ಪಿಕ್ಚರ್ಗಳನ್ನು ಮಾಡಿ ಕಾಸರಗೋಡಿನಲ್ಲಿ ಕನ್ನಡ ಶಾಲೆ ಮತ್ತು ಸೂಫಮ್ ಸೋ ಅಂತ ಹೇಳುವಂಥ ಮನೆ ಚಿತ್ರ ಅಂತ 4 ಚಿತ್ರಗಳನ್ನು ಮಾಡಿ ಯಶಸ್ವಿ ಚಿತ್ರ ನಿರ್ಮಾಪಕ ಅಂತ ಹೇಳುವಂಥ ಕೇಳಿಸಿದ ಇಲ್ಲಿ ಕೂತಿರತಕ್ಕಂಥ 3 ಜನ ಕೂಡ ನನ್ನ ಬಂಧುಗಳು, ನನ್ನ ಮನೆಗೆ ಸಂಬಂಧಪಟ್ಟವರು ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ನಿಮಗೆಲ್ಲ ಕಾಣುವಂಥವ್ರು. ಅವರನ್ನು ನಾವು ಇವತ್ತು ಗುರುತಿಸಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಅವರಿಗೆ ಕೂಡ 3 ಜನಕ್ಕೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಇವತ್ತು ನನ್ನ ಬಗ್ಗೆ 10 ನಿಮಿಷಗಳ ಒಂದು ನುಡಿಮುತ್ತುಗಳನ್ನು ಆಡಲಿಕ್ಕೆ ಶ್ರೀಮತಿ ಕಾವ್ಯ ಶೆಟ್ಟಿ, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ, ನಮ್ಮ ಆಮಂತ್ರಣ ಸಿಕ್ಕಿದೆಯೋ ಬಾಯದಾರಿಯಲ್ಲಿ ಬಂದಿರತಕ್ಕಂಥ ಸಾವಿರಾರು ಮೆಂಬರ್ಗಳು ನೀವು ಇವತ್ತು ನಾನು ಸೇರಿದಿರಿ. ನನಗೆ ಭಾಳ ಸಂತೋಷ ಆಗಿದೆ, ನೀವೆಲ್ಲ ಬಂದಿದ್ದೀರಿ. ನಿಮ್ಮನ್ನು ನಾನು ಮತ್ತು ನನ್ನ 50ನೇ ವರ್ಷದ ಹೆಂಡತಿ ಕಸ್ತೂರಿ ಕಲಾ ಅವರು ನಿಮ್ಮನ್ನು ಆತ್ಮೀಯತೆಯಿಂದ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಾ, ಪತ್ರಕರ್ತ ಮಿತ್ರರಿದ್ದಾರೆ ಅವರನ್ನು ಸ್ವಾಗತ ಮಾಡ್ತಾ, ಇವತ್ತು ಎಲ್ಲ ಜನಪ್ರತಿನಿಧಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಎಲ್ಲ ನನ್ನೊಟ್ಟಿಗೆ ಇದ್ದೀರಿ. ನಿಮ್ಮನ್ನೆಲ್ಲ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ